ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲ್ಯಾಕ್ಸ್ ಬೆದ್ರ. ನಾನಿವತ್ತು ಗ್ರೇಪ್ ಜ್ಯೂಸ್ ಮಾಡ್ತೇನೆ. ಅದಕ್ಕೆ ಏನೆಲ್ಲ ಹಾಕಬೇಕು ನೋಡುವ. ನೋಡಿ, ಎಷ್ಟು ಬೆಲ್ಲ ಹಾಕ್ತಿದ್ದೇನೆ. ಆರೋಗ್ಯಕರವಾದ ಅಡುಗೆಯಲ್ಲಿ ಇದು ಒಂದು. ನೋಡಿ, ಇಷ್ಟು ಕಾಳುಮೆಣಸು. ಇದನ್ನು ರುಬ್ಕೊಳ್ತೇನೆ. ಇದು ರುಬ್ಬಿ ಆದಮೇಲೆ ಎಲ್ಲ ಸೋಸ್ಕೊಳ್ಬೇಕು ಈ ರೀತಿ. ನೋಡಿ, ಗ್ರೇಪ್ ಜ್ಯೂಸ್ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಸಿಪ್ಪೆ ತೆಗೆದು ಮತ್ತು ಬೀಜ ತೆಗೆದ ದ್ರಾಕ್ಷಿನ ಹಾಕ್ಕೊಳ್ತೇನೆ. ಅದು ನಮಗೆ ಕುಡಿಯುವಾಗ ಬಾಯಿಗೆ ಒಂದೊಂದು ಸಿಗ್ತದಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇದು ರೆಸ್ಟೋರೆಂಟಲ್ಲೆಲ್ಲ ಸಿಕ್ಕುವ ಹಾಗೆಯೇ ತುಂಬ ಚೆನ್ನಾಗಿದೆ. ನೋಡಿ, ಮಾಡಿ, ಕುಡೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ನಾಳೆ ಸಿಗ್ತೇನೆ ಒಳ್ಳೆ ವಿಡಿಯೋದೊಂದಿಗೆ. ಬಾಯ್.